ನಾನು ಹೇಳಿದ್ರೆ ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿರಿ ಮಾರ್ರೆ. ನೀವು ಅದೀತೆಲ್ಲ ಕೊಡ್ಸೋದಂತ್ರಿ ಇದು ಕಣಿ, ಹೊಸ ಡ್ರೆಸ್ ಹಾಕೊಂಡಿದ್ದೆ. ಇವರಿಗೆ ಇದು ಹೊಸ ಡ್ರೆಸ್ ಅನ್ಕ ಗೊತ್ತಿಲ್ಲ ಕಣಿ. ಬೆಳಗ್ಗೆ ಗಾಡಿ ಬಪ್ಪಷ್ಟೊತ್ತಿ ಡ್ರೆಸ್ ಹೆಂಗಿತ್ಕೊಂಡ್ರೆ ಏಗಳು ಹೈಕಂತೆಲ್ಲ ಮರಿತಿ ಅದನ್ನೇನು ಹೊಸತೈಕಿ ಅಂತ ಅಂತಾರೆ ಆ ಥರದವ್ರು. ಅದು ಸ್ವಲ್ಪ ಸಹ ರೋಮ್ಯಾಂಟಿಕ್ ಇಲ್ಲಿ. ನೀವಿಗೆ ಹುಡುಗಿ ಅನ್ಕನ ಹೇಳುದ ಅವರಿಗೆ ಒಂದು ಆ ಡ್ರೆಸ್ಸಿಂಗ್ ಸೆನ್ಸ್ ಆಗಲಿ ಅಥವಾ ನಾವೆಂಥರ ಮಾಡ್ಕೊಳ್ಳೋದೇ ಇಲ್ಲಿ ಒಂದು ದಿವಸ ಕೂಡ ಅವರಿಗೆ ಅಪ್ರಿಷಿಯೇಟ್ ಮಾಡೋಕ್ಕೆ ಗೊತ್ತಿಲ್ಲ ಕಣಿ ಅದನ್ನೆಲ್ಲ. ನಾ ಅಂಗಡಿಗೆ 1000 ಜನ ಬರ್ತಾರೆ, ಹಂಗಾಗಿ ನಿಮಗೆ ಇದೇ ಥರ ಡ್ರೆಸ್ ಯಾರು ಹಾಯ್ಕೊಂಡು ಒಂದು ನಿಮಿಷ ಫೋನ್ ಬಂತಲ್ಲ ತೆಗೆದು. ಹಲೋ 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 ತಂದು ಹಾಳು ನೆಟ್ವರ್ಕು ಸಿಕ್ಕೋದಿಲ್ಲ. ಹಲೋ ಹಲೋ ಶ್ಯಾಮಲ, ಹಲೋ 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 ಕೇಂತಿತ್ತಾ? ಹಾಂ ಈಗ ಕೇಳಿಸ್ತಿದೆ. ಹಾಂ ಚೆನ್ನಾಗಿದ್ಯಾ? ಹಾಂ ಅದಕ್ಕೆ ಹಾಂ ಏನು ಭಾಳ ಅಪರೂಪ ಫೋನ್ ಮಾಡಿದ್ರಿ? ಅದು ಅಂಗಡಿ ಒಳಗಿದ್ದಿದ್ದೆ ನಾನು, ಹಂಗಾಗಿ ಕೇಳಿಸ್ಲಿಲ್ಲ ನನಗೆ. ಈಗ ಹೊರಗೆ ಬಂದಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ಏನೋ ಬಹುಶಃ. ಎಲ್ಲ ಹುಷಾರಿದ್ರಾ? ಹಾಂ ನಾವೆಲ್ಲ ಚೆನ್ನಾಗಿದ್ದೀವಿ ಕಣೆ. ಅಣ್ಣ ಫೋನ್ ಮಾಡಿರ್ಬೇಕಲ್ಲ ಮೊನ್ನೆ ನಿನಗೆ? ಹೌದೌದು ಅಣ್ಣ ಫೋನ್ ಮಾಡಿದ ಮೊನ್ನೆ. ಅದೇ ಹೇಳ್ದೆ ಎಂತ ಆಯಿತು ಹೋಯ್ತಲ್ಲ ಅತ್ತಿಗೆ. ಅದೇ ನನಗೇನು ಬೇಜಾರಿಲ್ಲ ಬಿಡಿ, ಎಲ್ಲೋ ಒಂದೊಂದ್ಸಲ ಆಯ್ತು, ನಂದು ತಪ್ಪಿತ್ತು ಬಿಡಿ ಅದರೊಳಗೆ. ಹಾಗೆ ಅಂತ ಇಲ್ಲ ಕಣೆ, ಎಂತ ಮಾಡೋಕ್ಕಾಗುತ್ತೆ ಹೇಳು. ನಂದು ಸ್ವಲ್ಪ ನಾನು ಒಳ್ಳೆ ರೀತಿಯೇ ಯೋಚನೆ ಮಾಡಿದೆ ಕಣೆ. ನೀನು ಮತ್ತೆ ಇಲ್ಲೇ ಬಂದು ಕೂತ್ಕೊಂಡ್ರೆ ಮತ್ತೆ ನಿಮ್ಮ ಫ್ಯಾಮಿಲಿ ಹಾಳಾಗುತ್ತಲ್ವಾ, ಅದಕ್ಕೋಸ್ಕರ ನಾನು ಬೇಕಂತ ಹಾಗೆ ರೂಢಾಗಿ ಬಿಹೇವ್ ಮಾಡಿದ್ದಷ್ಟೇ ಬಿಟ್ಟರೆ ನಂಗೆ ನಿನ್ನ ಮೇಲೆ ಸಿಟ್ಟಿಗಲ್ಲ ಕಣೆ. ಹಾಂ ನಂಗೆ ಗೊತ್ತಾಯ್ತತ್ತಿಗೆ, ತೊಂದರೆ ಇಲ್ಲ. ನಾನು ಕೂಡ ಎಷ್ಟಂದ್ರೂ ಅಣ್ಣ ಇಲ್ಲಿ ಅಂತಾರ ಇಲ್ಲಿ ಜಾಸ್ತಿ ದಿನ ಆಯ್ಕೊಂಡ್ರೆ ಸರಿ ಆತಿಲ್ಲ ಬಿಡಿ. ಯಾರ ಮನೇಲಾರು ನಿಮಗೂ ಬ್ಯುಸಿ ಇರ್ತೀರಿ, ನಿಮ್ದು ಅಡ್ಗೆ ಇದೇ ಬೇರೆ ನಮ್ಮದೇ ಬೇರೆ ಥರ, ಅದು ಹೊಂದಾಣಿಕೆ ಆತಿಲ್ಲ ಬಿಡಿ, ನನಗೂ ಅರ್ಥ ಆಯ್ತು. ಎಲ್ಲ ಇರಲಿ, ನಾನಿಲ್ಲಿ ಸಿಟಿ ಸೆಂಟರಿಗೆ ಬಂದಿದ್ದೆ ಕಣೆ. ಅದೇ ನಿಂಗೆ ಒಂದು ಡ್ರೆಸ್ ತೆಗಿಯೋಣ ಅಂತ ಮಗಂಗೂ ನಿಂಗೂ. ಯಾವ ಕಲರ್ ಡ್ರೆಸ್ ನನಗೆ ಒಪ್ಪುತ್ತಂತ ಗೊತ್ತಾಗ್ತಿಲ್ಲ ನೋಡಿಲ್ಲಿ. ಒಂದು ಹಸೂರು ಕಲರ್ದು ಒಂದಿದೆ, ಜುಬ್ಬ ಪೈಜಾಮ ಥರದ್ದು. ಇನ್ನೊಂದು ಇದು ನೋಡು ಎಂತ ಕೋಟ್ ಥರದ್ದು ಡ್ರೆಸ್ ಬ್ಲ್ಯಾಕ್ ಇದು, ಯಾವುದು ಆಗ್ಬೋದು? ನೀವು ಸಿಟಿ ಸೆಂಟ್ರಲ್ಲಿ ಇದ್ರಿಯಾ? ನಾನು ಅಲ್ಲೇ ಇದ್ದೆ ಹೊತ್ತಿಗೆ. ನೀವು ಎಷ್ಟನೇ ಫ್ಲೋರಲ್ಲಿದ್ರಿ? ನಾನಿಲ್ಲ ಕಣೆ, ಮ್ಯಾಕ್ಸಲ್ಲಿ ಫಸ್ಟ್ ಫ್ಲೋರಲ್ಲಿದ್ದೀನಿ. ನಾನಿಲ್ಲ 3rd ಫ್ಲೋರಲ್ಲೇ, ಇಲ್ಲಿ ಹೊರಗಡೆ ಬಳೆ ಇದೆಲ್ಲ ಇಟ್ಕೊಂಡಿರ್ತಾರಲ್ಲ. ಹಾಂ ಹೌದೌದು ಅದೇ ಅಂಗಡಿ, ಹೌದೌದು ಸಾಯಿಬ್ರದ್ದು. ಹಾಂ ಅದೇ ಅಂಗಡಿಲಿದ್ದೆ. ಹಾಂ 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 ಬನ್ನಿ ಅಡ್ಡಿಲ್ಲ, ನೀವೇ ಬನ್ನಿ. ಇವರು ಇದ್ರು ಇಲ್ಲೇ, ಅತ್ತಿಯೂ ಇದ್ರು, ಬನ್ನಿ. ನೀ ಕೆಲಸದಲ್ಲೆಲ್ಲ ಇದು ಮಾಲಿಗೆಲ್ಲ ಬರೋದೇ ಅಪರೂಪ ಕಣೆ. ನೀನೆಲ್ಲ ಹೊರಗೆ ಸ್ವಲ್ಪ ಆಯಿತಾ, ಅಂಗಡಿ ಒಳಗೆ ಇರಬೇಡ, ಮತ್ತು ನಂಗೆ ಹುಡ್ಕೋಕ್ಕಾಗಲ್ಲ ಮರೀತಿ. ಇಲ್ಲ ನಾನಿಲ್ಲಿ ಹೊರಗೆ ಇರ್ತೀವಿ, ಇವರೆಲ್ಲ ತಗೊಳ್ತಿದ್ರು, ಇವ್ರು ಪರ್ಚೇಸ್ ಮಾಡ್ಕೊ ಬರ್ತಾರೆ ಬಿಡಿ. ಮತ್ತಷ್ಟೆಲ್ಲ ನೀವು ಬಂದರೆ ಎಲ್ಲ ಒಟ್ಟಿಗೆ ತಗೊಂಬಕತ್ತದು ಒಂದು ಒಳ್ಳೆಯದೇ ಆಯಿತು. ನೀವು ಹಿಂಗೆ ಮೇಲೆ ಬನ್ನಿ, ಬಟ್ಟೆ ಎಲ್ಲ ಈಗ ಬೇಡ ಕಡೆ ಕಾಂಬ, ನೀವು ಎಂತಕ್ಕೆ ಇದು ಮಾಡ್ತೀರಿ, ನೀವು ಫಸ್ಟ್ ಬನ್ನಿ. ಮರೀತಿ ಎಕ್ಸುಲೇಟ್ರೆ ಎಂಥದ್ದು ಅದು ಹತ್ತೋದಕ್ಕೆ ಒಂದು ಹೆದರಿಕೆ ಆಗೋದು ನೋಡು, ಒಂಥರ ಗಡಿ ಆದಂಗಿದೆ ಮಾರೈತಿ. ಮೆಟ್ಲು ಹತ್ಕೊಂಡೇ ಬರಲಾ? ಅದಕ್ಕೆ ಎಂಥದ್ದು ಅತ್ತಿಗೆ ಹೆದರಿಬೇಡಿ. ಫಸ್ಟ್ ನೀವು ಒಂದು ಕಾಲಿಡಿ, ಒಂದೇ ಕಾಲಿಡಿ, 2 ಕಾಲಿಡಬೇಡಿ. ಒಂದು ಕಾಲಿಟ್ಟು ಆ ಒಂದು ಸೈಡಿಗೆ ಅಂತ ಇರುತ್ತಲ್ಲ ಅದು ಇಟ್ಕೊಳ್ಳೋದು, ಅದಕ್ಕೆ ಇಟ್ಕೊಬಿಡಿ. ಆಮೇಲೆ ಅದು ಮುಂದೆ ತಗೊಂಡು ಹೋಗುತ್ತಲ್ಲ, ಆಗ ಕಾಲು ತೆಗ್ದು ಯಾವ ಕಾಲು ನೀವು ಇಟ್ಟಿರಲ್ಲ ಮೆಟ್ಲು, ಅದೇ ಮೆಟ್ಲಲ್ಲಿ ಇನ್ನೊಂದು ಕಾಲು ಇಟ್ಟರೆ ಸರಿ. ಮತ್ತು 2 ಕಾಲಿಟ್ಟರು ಒಂದೊಂದ್ಸತಿ ಒಂದು ಮೆಟ್ಲಲ್ಲಿ ಒಂದು ಕಾಲು, ಇನ್ನೊಂದು ಮೆಟ್ಲಲ್ಲಿ ಇನ್ನೊಂದು ಕಾಲು ಆಗುತ್ತೆ. ಹೌದು, ನನಗೂ ಸಹ ಮುಂಚೆ ಹಾಗೆ ಕಷ್ಟ ಆಗ್ತಿತ್ತು, ಗೊತ್ತಾಗ್ತಾನೆ ಇರಲಿಲ್ಲ ಮರ್ರೆ. ಈಗೀಗ ನಮ್ಮ ಫ್ರೆಂಡ್ಸ್ ಒಟ್ಟಿಗೆಲ್ಲ ಆಗ ಈಗೆಲ್ಲ ಬಂದು ಈಗ ಗೊತ್ತಾಯ್ತು. ನಾನು ಹಾಗೆ ಮಾಡೋದು, ಫಸ್ಟಿಗೆ ಒಂದು ಕಾಲು ಇಟ್ಕೊಂಡೆ, ಇಟ್ಕೊಂಡು ನಾ ಇನ್ನೊಂದು ಕಾಲು ಇಡೋಕೆ ಗೊತ್ತಿಲ್ಲ, ಅದ್ರಲ್ಲಿ ಕೈಯಲ್ಲಿ ಇಟ್ಕೊಂಡು ಬಿಡ್ತೆ ಅದನ್ನು. ಹೌದೌದು ಅದೇ ಲಾಯ್ಕ್ ಹಬ್ಬದ ಕಣಿ, ಅಷ್ಟೊತ್ತು ಹೆದರಿಕೆ ಆಗ್ತಿಲ್ಲ ನಿಮಗೆ, ಹಾಗೆ ಮಾಡಿ. ಹಾಂ ಹಾಗೆ ಮಾಡಿದೆ ಮಾರ್ತಿ. ಹಾಂ ಬರ್ತಿದ್ದೆ ಮೇಲೆ ಒಂಥರ ಆಚಿಚ್ಚಿದ್ದವರೆಲ್ಲ ಕಾಣ್ತಾರಂತ ಹೆದರಿಕೆ ಹಬ್ಬದ ಮರಿತಿ, ಕಾಲ್ಗೀಲೆ ಆಚಿಚ್ಚೆ ಬಿದ್ದರು ಅಂದು ಮರ್ಯಾದೆ ಪ್ರಶ್ನೆ ಅಲ್ಲ, ಹಾಗಾಗಿ. ಹಾಂ ಈಗ ಬಂದೆ ಅಲ್ಲೇ. ಹಾಂ ಬಿಳಿ ಡ್ರೆಸ್ ಅಲ್ಲ ನಿಂದು? ಹಾಂ ಶ್ಯಾಮಲ. ಹಾಂ ಅತ್ತಿಗೆ ಗೊತ್ತಾಯ್ತಲ್ಲ ಬಪ್ಪಕ್ಕೆ. ಎಂತ ಹೆದರ್ಕೊಂಬಾರೆ ನೀವು, ಎಂತೆಂಥವ್ರೆಲ್ಲ ಈಗ ಅದರಲ್ಲೆಲ್ಲ ಓಡಾಡ್ತಾರೆ, ನೀವು ಒಂದು ಈಗ ಅದರೊಳಗೆ ಹೆತ್ತಕ್ಕೆ ಎಂತ ಹೆದರ್ಕೊಂಬ. ಇವರಿದ್ರು ಒಳಗಿದ್ರೆ ಆ ಗಂಡಿಗೆಲ್ಲ ಬೇಕಪ್ಪ. ನಂಗೊಂದು ಸ್ವಲ್ಪ ಸ್ಟಿಕ್ಕರ್ ಎಲ್ಲ ಬೇಕಿದ್ದಿತ್ತೆ, ನಮ್ಮದು ಅತ್ತೆ ಒಂದು ಈಗಳು ಕಿಚ್ತೈಕಂದು ಮಾಡ್ರಿ, ಸ್ಟಿಕ್ಕರ್ ಹಾಕೊಂಡಿದ್ರು ಕೂಡಲೇ. ಈಗ ನೀವೆಲ್ಲ ಈಗ ಹೇಗೆಲ್ಲಾರು ಸ್ಟಿಕ್ಕರ್ ಹಾಕಂತ್ರಿ, ನಮ್ಮ ಅಣ್ಣೆಲ್ಲ ಬೈತ್ರ? ಇಲ್ಲ ಕಣಿ, ಇದೊಂದು ಚರ್ಕಟಿ ಮಾರ್ರೆ. ನಿಮ್ಮಮ್ಮ ಮಾತ್ರ ನಂಗೆ ಅದಕ್ಕೆಲ್ಲ ಯಾವುದು ರಿಸ್ಟ್ರಿಕ್ಷನ್ ಮಾಡಲೇ ಇಲ್ಲ ನೋಡು ಫಸ್ಟಿಂದ. ನಾನಿರೋದೇ ಹಾಗೆ ಅಂತ ಅವ್ರಿಗೆ ಸಹ ಗೊತ್ತಾಗಿದೆ ಅಲ್ಲ, ಹಾಗಾಗಿ ಯಾವತ್ತು ಹಾಗೆ ಇರಬೇಕು ಹೀಗೆ ಇರಬೇಕಂತ ಎಂಥದ್ದು ನನಗೆ ರೂಲ್ಸೇ ಮಾಡಲಿಲ್ಲ ನಿಮ್ಮ ಅಮ್ಮ. ಅಪ್ಪ ಬೇಕಾದ್ದೆಲ್ಲ ಬೇಗ ತಗೊಂಡಾಯ್ತು, ಅರ್ಧಂಬರ್ಧ ತಗೊಂಡಿದ್ದೆ.
ಬೇಡ ಒಂದು ಸ್ಟಿಕ್ಕರ್ ತಗೊಂಡು ಈಗ ಭಾಳ ಸಿಕ್ಕಾಕೊಂತಿದ್ದಿತ್ತು. ಈಗ ಬೇಡ, ಈ ಅಂಗಡಿಗೆ ಹೋಗೋದು ಬೇಡ ಅಂದ್ರೆ ಕೇಳಲಿಲ್ಲ. ದೇವ್ರೇ ಬಚಾವ್ ಮಾಡ್ದಂಗೆ ಮಾಡ್ದೆ. ಯಾರೊಟ್ಟಿಗೂ ಮಾತಾಡ್ತಿದ್ದಾಳಲ್ಲ, ನನ್ನ ಕೆಲಸ ಮುಗೀತು. ನೀನು ಬೇಡವಾ ಸರ್ ಇವತ್ತು? ಬರೀ ಸ್ಟಿಕ್ಕರ್ ಇದಷ್ಟೇನಾ ಸರ್? ತಗೊಳ್ಳಿ ನಿಮ್ಮ ಮಿಸ್ಸಸ್ಸಿಗೆ. ನಮಗೆ ಮೇಡಮ್ನ ನೋಡಿ ಎಷ್ಟು ಖುಷಿ ಆಯಿತು ಗೊತ್ತಾ. ಅವರು ಏನು ತರೋದಿಲ್ಲ ಅದು ಇದಂತೇನೋ ಹೇಳ್ತಾ ಇದ್ರು. ಹಾಂ, ಅದು ನಾನು ನಿಮ್ಮ ಅಂಗಡಿಲೆಲ್ಲ ತಗೊಂಡು ಹೋಗೋದು ಐಟಮ್ಸ್ ನಿಮಗೆ ಜಾಸ್ತಿ ಅನ್ಸುತ್ತೆ ಅಷ್ಟೇ. ಬಟ್ ಅವಳು ಎಷ್ಟು ಅದನ್ನೆಲ್ಲ ಯೂಸ್ ಮಾಡ್ತಾಳೆ ಕಾಸ್ಮೆಟಿಕ್ಸ್ ಎಲ್ಲ ಅಂತ ಹೇಳಿದ್ರೆ ತುಂಬ ಇದೆಲ್ಲ ಅವಳಿಗೆ ಏನು ಲೆಕ್ಕಕ್ಕೆ ಅಲ್ಲ. ಓ ಹೌದಾ? ಅದೇ ನೀವು ಕಾಸ್ಮೆಟಿಕ್ಸ್ ಎಲ್ಲ ಯಾವುದು ನಮ್ಮ ಹತ್ರ ತಗೊಂಡೇ ಹೋಗಲಿಲ್ಲಲ್ಲ ಯಾವತ್ತೂ ಸಹ. ಹೌದು, ಬರೀ ಕ್ಲಿಪ್ಪು, ಲಿಪ್ಸ್ಟಿಕ್, ನೈಲ್ ಪಾಲಿಶು ಅವೆಲ್ಲ ಅಲ್ಲ, ಅದೆಲ್ಲ ಅವಳಿಗೆ ಏನು ದೊಡ್ಡ ಲೆಕ್ಕವೇ ಅಲ್ಲ. ಓ ಅದಕ್ಕೆ ಮೇಡಮ್ ಹಾಗೆ ಹೇಳಿದ್ದಾ? ಹಾಂ ಹೌದು. ಅಲ್ಲದೆ ನೀವು ನಿಮ್ಮ ಕೆಲಸ ಮಾಡಿ ಮರೆ, ನೀವು ಎಷ್ಟೆಲ್ಲ ಮಾತಾಡ್ತೀರಿ. ಏನು ಕರ್ಕೊಬಂದ್ರು ಅಷ್ಟೆಲ್ಲ ನಿಮ್ಮ ಮೇಡಮ್ ಸರಿ ನೋಡಿದ್ದೇನೋ ಖುಷಿ ಆಯಿತು, ಸುಮ್ಮನೆ ಇರಬೇಕಾ ಬೇಡವಾ? ಅದು ತಗೊಂಡು ಹೋಗ್ತಾರೆ, ಇದು ತಗೊಂಡು ಹೋಗ್ತಾರೆ, ಯಾಕೆ ಬೇಕು ನಿಮ್ಗೆ ಅವೆಲ್ಲ? ಓಹೋ ಆಗ ಓಕೆ ಸರ್, ಅದರಲ್ಲೇನಿದೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನಾವೇನೂ ಇದೇ ಮಾಡಲ್ಲ. ಬನ್ನಿ ಸರ್, ನೆಕ್ಸ್ಟ್ ಟೈಮ್ ಬನ್ನಿ. ಹಾಂ ಓಕೆ. ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ಬಂದರೂ ಕೂಡ ಈ ಥರದ್ದೆಲ್ಲ ಮಾತಾಡಬೇಡಿ ಆಯಿತಾ? ಓಕೆ, ಹ್ಯಾಪಿ ಶಾಪಿಂಗ್ ಸರ್. ಅದು ನಿಮ್ಮ ಮಂಡಿ ಹತ್ರ. ಓಕೆ. ದಂಡಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಷ್. ಅಲ್ಲ ಈಗ ಸ್ಟಿಕ್ಕರ್ ಹಾಕೋ ಹೋಪಕ್ಕ. ಅಕ್ಕ ಹೇಗಳು ಬಂದದ್ದು ಸಡನ್ನ? ನಮಸ್ತೆ ಅಕ್ಕ. ಮುಂಚಿನ ಬುದ್ಧಿ ಅಂದರೆ ಬುದ್ಧಿ ಮಾತ್ರ ಕಾರಣ. ಎಷ್ಟು ನಮಸ್ತೆ ಅಂತ ಎಷ್ಟು ಇದು ಮಾಡೋದು. ಇಲ್ಲ ಮಂಜ, ನನಗೆ ಈ ಲೈನಿಂಗ್ ಕ್ಲಾತ್, ಫಾಲ್ಸ್ ಕ್ಲಾತ್ ಮತ್ತು ಈ ಕಾಜಾ ಬಟನ್ನು ಎಲ್ಲ ಬೇಕಿದ್ದಿತ್ತು. ಹಂಗೆ ಇಲ್ಲೇ ಅಂಗಡಿ ನಾನು ಮಾಮೂಲಿ ಬಂದು ತಗೊಂಡು ಹೋಗ್ಬೋದು ಒಂದೊಂದ್ಸಲ. ಅಂದ್ರೆ ಒಂದ್ಸಲ ತರಿಸಿದ್ರೆ 1 ವರ್ಷ ಎಲ್ಲ ಬರುತ್ತೆ ನನಗೆ, ಎಲ್ಲ ಕಲರ್ ಒಟ್ಟಿಗೆ ತಗೊಂಡು ಹೋಗೋದು ನಾನು. ಹಂಗೆ ಮತ್ತೆ ಇವರು ಹೇಳ್ತಿದ್ರು, ಮರಯ್ಯ ನಿಂದು ಮಗನ ಬರ್ತಡೇ ಬಂತು, ಡ್ರೆಸ್ ತಗೊಳ್ಳೋಣ ಅಂತ. ಹಾಗೆ ಬಂದೆ. ನೀವು ನೋಡ್ರಿ ಇಲ್ಲೇ ಇದ್ದೀರಂತಲ್ಲ, ಒಳ್ಳೇದಾಯಿತು. ಬನ್ನಿ ಎಲ್ಲ ಒಟ್ಟಿಗೆ ಹೋಗಿ ತಗೊಬರೋಣ ಅಂತೆ. ನೀವೇ ಚೂಸ್ ಮಾಡ್ಬೋದು. ಅಯ್ಯೋ ಅದೆಲ್ಲ ಯಾಕೆ ಬೇಡಪ್ಪ, ನಾವು ತಗೊಂಡಿತ್ತು ಅವನಿಗೆ ಬಟ್ಟೆ ಬೇಡ. ಅಮ್ಮ ತಗೊಂತಿದ್ದಾಳ ಅಂತ ಇಲ್ಲೇ ಕೂತಿದ್ರು ಇಷ್ಟ ತನಕ. ಈಗ ಅಲ್ಲೆಲ್ಲ ಚಾಯ್ಸ್ ಮಾಡ್ತಿರ್ಕು, ಬೇಡ ಸುಮ್ಮನೆ ಎಂತಕ್ಕ ನಿಮ್ಗೊಂದು ಖರ್ಚಿಗೆ. ಅಯ್ಯೋ ನೀನು ಶ್ರೀಮಂತ ಆಗಿದ್ದು ಗೊತ್ತು ಮಾರಯ್ಯ ನಮಗೆ, ಅದಕ್ಕಂತಲ್ಲ. ಈಗ ನಾವು ಒಂದು ನಮ್ಮ ಜವಾಬ್ದಾರಿ ಮಾಡೋದು ಬೇಡವಾ? ನಮ್ಮ ಖುಷಿಗೆ ನಾವು ಕೊಡ್ಸೋದು. ಬಾ ಅಲ್ಲೇ ಹೋಗೋಣ. ಅಮ್ಮ ಎಲ್ಲ ಇದ್ದಾರಂದೆಲ್ಲ, ಎಲ್ಲ ಒಟ್ಟಲ್ಲೇ 2 ಜೊತೆ ಡ್ರೆಸ್ ತೆಗ್ದ್ರೆ ಸರಿ ಹಾಗಾದ್ರೆ. ಇಲ್ಲ ನೀವು ಮಾತ್ರ ಬಟ್ಟೆ ತಗೊಂಡು ಕರಿಲ್ಲ ಎಂತಕ್ಕೆ, ಸುಮ್ಮನೆ ನೀವು ಸುಮ್ಮನೆ ಆಯ್ಕಣಿ. ಅವನಿಗೀಗ ಸುಮಾರು ಅದು ಇದನ್ಕ ಈಗ ಬೇಡ ಅಂದ್ರು ಈಗ ಸುಮಾರು ಬಟ್ಟೆ ಬರ್ತತ್ತು, ಈಗ ಬರ್ತಡೇ ಮಾಡ್ರಿ ನೀವು ಒಂದು ಸುಮ್ಮನೆ ಇದಕ್ಕೆ ಸುಮ್ಮನೆ ಆಯ್ಕಣಿ ಮಾರ್ರಿ, ಬೇಡ. ಅದೇ ಹೇಳ್ತಾರಲ್ಲ, ದೊಡ್ಡವ್ರ ಮನಸ್ಸು ಯಾವತ್ತೂ ದೊಡ್ಡದೆ ಅಂತ ಹೇಳಿ. ಎಷ್ಟು ನಯ ವಿನಯ ಮಂಜ ನಿಂಗೆ ಮಾತ್ರ, ನಿಜವಾಯಿ ಮಾತ್ರ ಸುಮ್ಮನೆ ಹೇಳೋದಲ್ಲ. ಆಯ್ಲಿ ಮಾರಯ್ಯ, ನೀನು ಇಷ್ಟು ಹೇಳಿದ್ರ ಮೇಲೆ ಬೇಡ ಬಿಡು, ನಾನು ತಗೊಳ್ಳಲ್ಲ. ಸ್ಟಿಕ್ಕರ್ ತಗೊಂಡ್ರ ಕೊಡಿ ಮಾರೆ, ಫಸ್ಟ್ ಹಾಕೊಳ್ಳೋಣ. ಅದೆಲ್ಲ ಆ ಅಂಗಡಿದೆಲ್ಲ ಶಾಪಿಂಗ್ ಮುಗೀತು, ನಾನೆಲ್ಲ ಮಾಡಿದೆ. ಹಾಪಪ್ಪ ಅಂಥದ್ದು ಮಾತಾಡ್ತಿದ್ದೆ ತಡ ನನ್ನ ಹತ್ರ. 1 ನಿಮಿಷ ತಡೀನಿ ಅಂತಂದು ಕೇಳ್ಕೊಬತ್ತೆ ನಾನು ಅವಳ ಹತ್ರ. ಸುಮ್ಮನೆ ಆಯ್ಕೊ ಮರೈತಿ, ನಾನು ಏಗಳಿಗೆ ಇಲ್ಲಿಗೆಲ್ಲ ಬಂದಿದ್ದೆ ಹೇಳು. ನಿಂಗೆ ಗೊತ್ತು ನಾ ಎಂಥರು ತಕಂತನ, ಯಾರು ಮಂಡಿ ಸಮಯದಿದ್ದಾರೆ, ಯಾರನ್ನೂ ಕಂಡ್ಕೊಂಡು ಎಂಥದ್ದು ಹೇಳುದು. ಹೆಂಗೆ ಹೇಳ್ತೀರ ಮಾರ್ರೆ ನೀವು? ಸುಮ್ಮನೆ ಆಯ್ಕಣಿ, ಅವರೇ ಒಂದು ಕ್ಲಿಯರ್ ಮಾಡಿ ಬತ್ತೆ. ಅದರಲ್ಲಿ ಎಂತ ಇತ್ತು ಈಗ? ಕ್ಲಿಯರ್ ಮಾಡೋದಿಲ್ಲ, ಎಂಥದ್ದು ಇಲ್ಲ. ನೀನು ಅವಳು ಮರಿತಿ ಹಾಗೆ ಆಡ್ತೆ. ಪ್ರಪಂಚದಲ್ಲಿ ಒಂದೇ ಥರದವ್ರು 7 ಜನ ಇರ್ತಿರೊಬ್ರು. ಹಾಗೆ ಎಂತ ಆಯ್ತೇನೋ, ನೀನು ರಾಣಿ ಮಹಾರಾಣಿ ಪಿಕ್ಚರ್ ಎಲ್ಲ ಕಾಣಲಿಲ್ಲ? ಹಾಂ ಹೌದು, ಅದ್ರೊಳಗೆ ಮಾತ್ರ ಹೌದು. ಮಹಾಲಶ್ರೀ 2 ಡಬಲ್ ಆ್ಯಕ್ಟಿಂಗ್ 3 ಆ್ಯಕ್ಟಿಂಗು ಕಣಿ. ನಾವು ಸಣ್ಣಕಿ ಪಷ್ಟೊತ್ತಿಗೆ ಆ ಪಿಕ್ಚರ್ ಎಲ್ಲ ಬರ್ತಿದ್ದಿತ್ತು, ಆಗ ಕಂಡದ್ದು ನಾನು. ಹಂಗಂತ್ರಿಯಾ? ಎಂತದ ನಂಗೆ ಯಾವತ್ತರ ಒಂದು ದಿವಸನಾರು ಬಳಿಗಿಳಿಯ ಇಲ್ಲಿ ಎಂಥರ ತಗೊಂಡದ್ದು ಗೊತ್ತಾ? ನಂಗಾರು ಗೊತ್ತಾರು ಹತ್ತದೆಲ್ಲ. ಶ್ಯಾಮಲ ನೀವಿಬ್ಬರು ಮಾತಾಡಿ ಬನ್ನಿ, ನಾನು ಅಮ್ಮನ ಮಾತಾಡಿಸ್ತಿರ್ತೆ ಆಯ್ತಾ? ಹಂಗೇನಿಲ್ಲಕ್ಕ, ಎಲ್ಲ ಒಟ್ಟಿಗೆ ಹೋದ್ರೆ ಸರಿ. ಬನ್ನಿ, ಅಮ್ಮ ಇಲ್ಲೇ ಕೂತ್ಕೊಂಡಿದ್ದಾಳು. ಇನ್ನೆಂತ ಇಲ್ಲೇನು ತಕೊಂಬೇನಿಲ್ಲ, ಅವಳದ್ದೊಂದು. ಬನ್ನಿ ನೀವು, ನಾವೆಲ್ಲ ಹೋಪ ಬಾರ ಶ್ಯಾಮಲ ಹೋಪ. ನೀವೆಂತ ಮರ್ರೆ ಶ್ಯಾಮಲಂಗೆ ಹೋಗು ಅಂತ ಹೇಳುದು. ಎಂತ ಇತ್ತಲ್ಲ ಎಲ್ಲ, ಈಗ ಸ್ಟಿಕ್ಕರ್ ಒಂದಿದ್ದಿತ್ತು ತಗೊಂಡದ್ದು ಆಯ್ತಲ್ಲ. ಸುಮ್ಮನೆ ಇಕ್ಕಣಿ ಮತ್ತೆ ಎಲ್ಲ ಗೌಜ್ ಮಾಡೋಕೆ ಹೋಗ್ಬಿಟ್ಟು ಅಕ್ಕ. ಸುಮ್ಮನೆ ಇಲ್ಲಿಂದ ತಪ್ಪಿಸ್ಕೊಂಡವ್ರು ಸಾಕಾಯ್ತು. ಈಗ ನೀವು ನನ್ನ ವೀಡಿಯೋ ಒಂದು ಲೈಕ್ ಮಾಡು ಮಾರುಕಾಗ, ಮತ್ತು ಕಮೆಂಟ್ ಹಾಕೋದು ಮಾರುಕಾಗ ಕಣಿ. ನಿಮ್ಮ ಕಮೆಂಟ್ ನಂಗೆ ಓದಿದ್ರೆ ಭಾಳ ಖುಷಿ. ಕೆಲವರೆಲ್ಲ ದಿನ ಕಮೆಂಟ್ ಮಾಡ್ತೀರಿ, ಎಷ್ಟು ಖುಷಿ ಆಯ್ತು ಗೊತ್ತಾ ನನಗೆ. ನೀವೊಂಥರ ನಮ್ಮ ಸಂಬಂಧಿಕರ ಥರ ಆಗಿಬಿಟ್ಟಿರಿ ಕಣೀಗ. ಅಲ್ಲಲ್ಲ ನಮ್ಮ ಸಂಬಂಧಿಕರು ಅಂತ ಹೇಳ್ರು ಮತ್ತೆ ನೀವೆಂಥರ ತಿಳ್ಕೊಂತೀರಿ, ಹಂಗಲ್ಲ. ಹಂಗೆ ಅಂದರೆ ಒಳ್ಳೆ ಫ್ರೆಂಡ್ಸ್ ಥರ ಆಗಿರಿ ಕಣಿ ನನಗೆ. ನಂಗೆ ಅನಿಸೋದೇ ಇಲ್ಲ ನೀವು ಮೆಸೇಜ್ ಮಾಡೋದು ಅನ್ಕೊಂಡು. ನೀವೇ ಏನೋ ಮಾತಾಡ್ತಿದ್ರಿ ನನ್ನ ಹತ್ರ ಅಂತ ಫೀಲ್ ಆಪುದು ಕಣಿ. ಹೀಗೆ ಕಮೆಂಟ್ ಮಾಡಿ ಮಾತ್ರ ಮಾರುಕಾಗಕ್ಕ. ಮತ್ತು ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಫ್ರೆಂಡ್ಸಿಗೆ ಎಲ್ಲರ ಹತ್ರವೂ ನಮ್ಮ ವೀಡಿಯೋ ಶೇರ್ ಮಾಡ್ಕೊಂಡ್ಕ.